ದಕ್ಷಿಣ ಭಾರತದ ಪ್ರಸಿದ್ಧ ನಾಗಾ ಕ್ಷೇತ್ರ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸನ್ನಿಧಿಯಲ್ಲಿ ಮಹತ್ತರ ಸೇವೆಯಂದ್ರೆ ಅದು ಉರುಳು ಸೇವೆ. ಕಷ್ಟ ಕಾರ್ಪಣ್ಯಗಳ ನಿವಾರಣೆಗಾಗಿ, ಮನಃಶಾಂತಿಗಾಗಿ, ದೋಷ ಪರಿಹಾರಕ್ಕಾಗಿ ಭಕ್ತರು ಹರಕೆ ಹೊತ್ತು ಶ್ರೀ ಕ್ಷೇತ್ರದಲ್ಲಿ ಉರುಳು ಸೇವೆ ಮಾಡುವ ಮೂಲಕ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುತ್ತಿರುವ ಸೇವೆ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದ ನಂಬಿಕೆ. ಸುಬ್ರಹ್ಮಣ್ಯದ ನಿವಾಸಿಯಾಗಿರುವ ಉದ್ಯಮಿಯೂ ಆಗಿರುವ ಸವಿತಾ ಭಟ್ ಅವರು ಕಳೆದ 12 ವರ್ಷಗಳಿಂದ ಬೀದಿ ಮಡೆಸ್ನಾನ ಮಾಡುತ್ತಿದ್ದಾರೆ. ಸುಮಾರು 3 ಕಿಲೋಮೀಟರ್ ಅಂದ್ರೆ ಕುಮಾರಧಾರಾ ನದಿಯಿಂದ ದೇವಾಲಯದಲ್ಲಿರುವ ದರ್ಪಣ ತೀರ್ಥದವರೆಗೂ ಯಾವುದೇ ಅಡೆತಡೆಗಳಿಲ್ಲದೆ ಬೀದಿ ಮಡೆಸ್ನಾನ ಸೇವೆಯನ್ನ ಮಾಡಿಕೊಂಡು ಬಂದಿದ್ದಾರೆ. ಡಿಸೆಂಬರ್ 18ರಂದು ಬೀದಿ ಮಡೆಸ್ನಾನ ನೆರವೇರಿಸಿ ಕಳೆದ 12 ವರ್ಷಗಳಿಂದ ನಿರಂತರ ಬೀದಿ ಮಡೆಸ್ನಾನ ಸೇವೆಗೈದ ಕ್ಷೇತ್ರದ ಭಕ್ತಿಯಾಗಿದ್ದಾರೆ. ಇವರು ಸುಬ್ರಹ್ಮಣ್ಯದ ವಾಣಿ ವನಿತಾ ಸಮಾಜದ ಅಧ್ಯಕ್ಷೆಯಾಗಿದ್ದು ಸುಬ್ರಹ್ಮಣ್ಯ ಜೆಸಿಐ ಕಾರ್ಯದರ್ಶಿಯಾಗಿದ್ದಾರೆ. ತನ್ನ ನಿರಂತರವಾದ ಬೀದಿ ಮಡೆಸ್ನಾನದಿಂದ ಸಕಲ ಸಂಕಷ್ಟಗಳು ದೂರವಾಗಿ ತನಗೆ ದೇವರ ಅನುಗ್ರಹವಾಗಿದೆ ಎನ್ನುವ ಸವಿತಾ ಭಟ್ ಅವರು ಇನ್ನು ಮುಂದಕ್ಕೂ ಬೀದಿ ಮಡೆಸ್ನಾನ ಸೇವೆಯನ್ನ ಮುಂದುವರಿಸುವುದಾಗಿಯೂ ಹೇಳುತ್ತಾರೆ. 12 ವರ್ಷದಿಂದ ನಾನು ಬೀದಿ ಮಡೆಸ್ನಾನ ಸೇವೆಯನ್ನು ಸುಬ್ರಹ್ಮಣ್ಯ ದೇವನಿಗೆ ಸಮರ್ಪಿಸ್ತಾ ಇದ್ದೇನೆ. ಈ ಸುಬ್ರಹ್ಮಣ್ಯದಲ್ಲಿ ದೊಡ್ಡ ಸೇವೆ ಅಂತ ಹೇಳಿದರೆ ಆ ಬೀದಿ ಮಡೆಸ್ನಾನ. ಹಣ ಕೊಟ್ಟರೂ ಕೂಡ ದೇವರಿಗೆ ಸಲ್ತದೆ ಅನ್ನುವ ನಂಬಿಕೆ ನಮಗಿಲ್ಲ. ನಮ್ಮ ಕೈಲಾದಂಥ ಸೇವೆಯನ್ನು ಮಾಡಿಕೊಂಡು ಬಂದೇನೆ. ದೇವರ ದಯೆಯಿಂದ ಆ ಸುಬ್ರಹ್ಮಣ್ಯ ದೇವರು ನನ್ನನ್ನು ಕೈ ಬಿಡಲಿಲ್ಲ. ಎಲ್ಲ ವ್ಯವಹಾರ ಕ್ಷೇತ್ರಗಳಲ್ಲಿ ಆಗಲಿ, ಎಲ್ಲದರಲ್ಲೂ ನನ್ನ ಸಂಸಾರ ವಿಷಯದಲ್ಲಿ ಎಲ್ಲದರಲ್ಲೂ ಒಳ್ಳೆಯದನ್ನು ಮಾಡಿದ್ದಾನೆ. ಇನ್ನು ಮುಂದಕ್ಕೂ ಮಾಡೋದಿಲ್ಲ ಅಂತ ಇಲ್ಲ. ನನ್ನ ಕೈಲಿ ಆದರೆ ಖಂಡಿತ ಆ ಸುಬ್ರಹ್ಮಣ್ಯ ದೇವರಿಗೆ ಈ ಸೇವೆಯನ್ನು ಅರ್ಪಿಸ್ತಾ ಬರ್ತೇನೆ. ನನ್ನ ಮನೆಯವರಿಗೆ ಆಗಲಿ, ನನ್ನ ಮಗನಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಆ ಸುಬ್ರಹ್ಮಣ್ಯ ದೇವನ ಪ್ರಾರ್ಥಿಸ್ಕೊಳ್ತಾ ಇದ್ದೇನೆ. 12 ವರ್ಷಗಳಿಂದ ನಾನು ಮಾಡ್ತಾ ಇದ್ದೇನೆ. ಈ ವರ್ಷಕ್ಕೆ 12ನೇ ವರ್ಷ ಇದು. ಕಷ್ಟ ಅಂತ ಏನಿಲ್ಲ, ಇನ್ನೂ ಕಷ್ಟ ಬರಬಾರ್ದು. ನನ್ನ ಮಕ್ಕಳಿಗೆ ಒಳ್ಳೆಯದಾಗಬೇಕು. ಕುಮಾರಧಾರೆಯಿಂದ ದರ್ಪಣ ತೀರ್ಥ ನದಿಯವರೆಗೆ 3 ಕಿಲೋಮೀಟರ್ ಅಷ್ಟಿದೆ. ಅಲ್ಲಿವರೆಗೆ ಉರುಳು ಸೇವೆಯನ್ನು ಮಾಡಬೇಕು. ಮಧ್ಯದಲ್ಲಿ ಹೇಳುವ ಹಾಗೆ ಇಲ್ಲ. ಮತ್ತು ವೃತವೂ ಸರಿಯಾಗಿ ಇರಬೇಕು. ನಾವು ಎಷ್ಟು ದಿನ ವೃತ ಮಾಡ್ತೇವೆ ಅಷ್ಟು ದಿನ ಒಳ್ಳೆಯದು. ಮನಸ್ಸು ಶುದ್ಧ ಇದ್ದರೆ ಖಂಡಿತ ಸುಬ್ಬಪ್ಪನ ಪಾದಕ್ಕೆ ಸೇರಲಿಕ್ಕೆ ಆಗ್ತದೆ.